ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಡಿಯಲ್ಲಿ ಬರುವ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡ ಹೆಣ್ಣು ಮಕ್ಕಳ ಮದುವೆಗೆ ಚಿನ್ನ ಕೊಡುವ ಗೋಲ್ಡನ್ ಹಾರ್ಟ್ ಯೋಜನೆಯಲ್ಲಿ ಕಾರ್ಕಳದ ಎಣ್ಣೆಹೊಳೆಯ 100ನೇ ಫಲಾನುಭವಿಗೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸುನಿಲ್ ಕುಮಾರ್ ಅವರು ಬಂಗಾರ ಹಸ್ತಾಂತರಿಸಿದರು. ಈ ಸಂದರ್ಭ ಮಾತನಾಡಿದ ಶಾಖಾ ಮುಖ್ಯಸ್ಥರಾದ ಹಫೀಜ್ ರೆಹಮಾನ್, ಉಡುಪಿ ಜಿಲ್ಲೆಯಲ್ಲಿ ಹೌಸಿಂಗ್ ಚಾರಿಟಿಯ ಮೂಲಕ ಮನೆ ಕಟ್ಟಲು 55 ಕುಟುಂಬಗಳಿಗೆ 49,295 ವಿದ್ಯಾರ್ಥಿನಿಯರಿಗೆ ಮಹಿಳಾ ಸಬಲೀಕರಣದ ಅಡಿಯಲ್ಲಿ 14 ಲಕ್ಷ ವಿದ್ಯಾರ್ಥಿ ವೇತನ ನೀಡಲಾಗಿದೆ. 665 ರೋಗಿಗಳಿಗೆ ಪ್ರತಿ ತಿಂಗಳು ಔಷಧಿ ನೀಡಲಾಗ್ತಾ ಇದೆ. ಕೊರೋನಾ ಸಂದರ್ಭದಲ್ಲಿ 8,000ಕ್ಕಿಂತಲೂ ಅಧಿಕ ಅರ್ಹರಿಗೆ ಕಿಟ್ ನೀಡಲಾಗಿದೆ. ವಿಶ್ವ ಪರಿಸರದ ಅಂಗವಾಗಿ 10,000ಕ್ಕಿಂತ ಅಧಿಕ ಗಿಡಗಳನ್ನು ನೀಡಲಾಗಿದೆ ಎಂದು ಹೇಳಿದರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ರಾಘವೇಂದ್ರ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ರಾಘವೇಂದ್ರ ನಾಯ್ಕ ಅವರೇ. ನಿಮ್ಮ ಸಮಾಜಪರ ಮತ್ತು ಸಮಾಜಮುಖಿ ಕೆಲಸಗಳು ಎಲ್ಲರಿಗೆ ಬಹಳ ಮಾದರಿಯಾಗಿವೆ. ಹಲೋ, ಹೇಗೆ ಮೊನ್ನೆ ಕಾರ್ಯಕ್ರಮ ಹೇಗಿತ್ತು ಸರ್? ಏನು 100ನೇ ಫಲಾನುಭವಿ ಕೊಟ್ಟಿದ್ರಿ ಚಿನ್ನವನ್ನ, ಯಾರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಮನೆಯ ಹೆಣ್ಮಕ್ಳಿಗೆ ಮದುವೆ ಆಗೋ ಸಂದರ್ಭದಲ್ಲಿ ನೀವು ಈ ರೀತಿಯಾದಂತ ಚಿನ್ನ ಕೊಡ್ತಾ ಇದ್ರಿ, ಹೇಗೆ ಅನಿಸ್ತು ಸರ್? ಮದುವೆಗೆ 1 ತಿಂಗಳ ಮುಂಚೆ ಆನ್ಲೈನ್ ಲಿಂಕ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗ್ತದೆ. ಅವರು ಹುಡುಗಿಗೆ ಅಪ್ಪ ಅಮ್ಮ ಇರೋದಿಲ್ಲ, ಅಣ್ಣ ತಮ್ಮ ಇರೋದಿಲ್ಲ, ಇಬ್ರು ಕೂಡ ಹುಷಾರಿಲ್ಲ, ಬೆಡ್ರಿಡನ್, ಹ್ಯಾಂಡಿಕ್ಯಾಪ್ಟ್, ಮಾನಸಿಕ ಏನಾದ್ರೂ ಇರ್ಬೋದು. ಇಲ್ಲಾಂದ್ರೆ ಹುಡುಗಿ ಏಜ್ ಜಾಸ್ತಿ ಆಗಿರ್ಬೋದು, ಮದುವೆ ಏಜ್ ಹುಡುಗಿ ರಿಲೇಷನ್ ಮನೆಯಲ್ಲಿ ಇರ್ಬೋದು, ಇನ್ಕಮ್ 25,000 ಹೊರಗಿರ್ಬೋದು, ಜಾಗ 3-4 ಸೆಂಟ್ ಒಳಗಿರ್ಬೋದು. ಅಂತದೆಲ್ಲ ನೋಡಿ ಅವರಿಗೆ 1 ರಿಂದ 3 ಪೌಂಡ್ ತನಕ ಚಿನ್ನದ ಸಹಾಯ ಮಾಡ್ತೇವೆ ಮದುವೆಗೆ. ಆದ್ರೆ ಹುಡುಗಿಗೆ ಮದುವೆಗೆ 20 ವರ್ಷ ಆಗಿರ್ಬೇಕಾಗ್ತದೆ. ಇದು ಗವರ್ಮೆಂಟ್ ನ ಕಾನೂನು. ಅದ್ರ ಮುಖಾಂತರ ನಾವು ಇಷ್ಟ ತನಕ ಒಂದು 100 ಮಂದಿಗೆ ಕೊಟ್ಟಿದ್ದೇವೆ, ಒಂದು 5-6 ತಿಂಗಳ ಒಳಗೆ. ಹಾಗೆ ಮನೆ ಕಟ್ಟಲಿಕ್ಕೆ ಕೊಡುವಂತದ್ದು, ಮನೆ ಕಟ್ಟಲಿಕ್ಕೆ 4 ಸೆಂಟ್ ಒಳಗೆ ಜಾಗ ಇರ್ಬೇಕಾಗ್ತದೆ ಅವ್ರದ್ದು. ಮನೆ ಕಟ್ಟಿ ಮೇಲೆ ಆಗದೆ ಪೆಂಡಿಂಗ್ ಇರ್ತದೆ, ಸ್ಲ್ಯಾಬ್ ಆಗದೆ, 2-3 ಸಾಲ ಗೋಡೆ ಆಗಿ ಪೆಂಡಿಂಗ್ ಇರ್ತದೆ. 650 ಸ್ಕ್ವೇರ್ ಫೀಟ್ ಒಳಗಿರ್ಬೇಕಾಗ್ತದೆ ಮನೆ ನಿವೇಶನ. ಹಾಗೆ ಅವರಿಗೆ ಈ ಕೆಲವು ಮಕ್ಕಳು ಇರುವುದಿಲ್ಲ, ವಿಧವೆ ಇರ್ಬೋದು, ಮಕ್ಕಳು ಇದ್ರೂ ಕೂಡ ಏನಾದ್ರೂ ಹುಷಾರಿಲ್ಲದಿರ್ಬೋದು, ಬೆಡ್ರಿಡನ್, ಏನಾದ್ರೂ ಹ್ಯಾಂಡಿಕ್ಯಾಪ್ಟ್ ಏನಾದ್ರೂ ಆಗಿರ್ಬೋದು, ಮತ್ತೆ ಇನ್ಕಮ್ ಒಂದು 50,000 ಒಳಗಿರ್ಬೋದು. ಅಂತವರನ್ನೆಲ್ಲ ನೋಡಿ ನಾವು 50 ರಿಂದ 1 ಲಕ್ಷ ತನಕ ಮನೆ ಕಟ್ಟಲಿಕ್ಕೆ ಧನ ಸಹಾಯ ಮಾಡ್ತೇವೆ. ಅಂದ್ರೆ ಧನ ಸಹಾಯ ಅಂದ್ರೆ ನಾವು ಚೆಕ್ ಕೊಡುವಂತದ್ದು. ಅವರಿಗೆ ನಿಯರೆಸ್ಟ್ ಇರುವ ಹಾರ್ಡ್ವೇರ್ ಶಾಪಿಗೆ ಚೆಕ್ ಕೊಡ್ತೇವೆ, ಅಲ್ಲಿಂದ ಅವರು ಬೇಕಾದ ಮೆಟೀರಿಯಲ್ ಅನ್ನು ಹಿಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದು ನಾವು ಮೆಡಿಸಿನ್ ಕೊಡುವಂತದ್ದು. ಮೆಡಿಸಿನ್ಗೆ ಡಾಕ್ಟರ್ ಚೀಟಿ, ಪೇಷಂಟ್ ID, ರೆಫರೆನ್ಸ್ ಲೆಟರ್ ಇಷ್ಟು ತಂದು ಮಲಬಾರಿಗೆ 11 ಗಂಟೆ ಒಳಗೆ ತಂದು ಕೊಟ್ರೆ ನಾವು ಅವರಿಗೆ ಮೆಡಿಸಿನ್ ಕಾರ್ಡ್ ಮಾಡಿ ಕೊಡ್ತೇವೆ. ಅದನ್ನು ರಾಧಾ ಮೆಡಿಕಲ್ ತೋರಿಸುವಾಗ ಅವರಿಗೆ ಬೇಕಾದಂತ ಮೆಡಿಸಿನ್ ಕೊಡ್ತಾರೆ. ಈಗಾಗಲೇ ಒಂದು 650 ಮತ್ತು ಈ ರೋಗಿಗಳು, ಬಡ ರೋಗಿಗಳು ಬಂದು ಮೆಡಿಸಿನ್ 7 ವರ್ಷದಿಂದ ಪ್ರತಿ ತಿಂಗಳು ಬಂದು ಇಟ್ಕೊಂಡು ಹೋಗುತ್ತಿದ್ದಾರೆ. ಸುನಿಲ್ ಕುಮಾರ್ ಏನ್ ಹೇಳಿದ್ರು? ಸುನಿಲ್ ಕುಮಾರ್ ಅವರು ಅಪ್ರಿಶಿಯೇಟ್ ಮಾಡಿದ್ರು. ನೀವು ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಿದ್ದೀರಲ್ಲ, ನಮ್ಗೆ ಖುಷಿ ಆಗ್ತಿದೆ. ಮಲಬಾರ್ ಗೋಲ್ಡ್ ಉಡುಪಿಯಲ್ಲಿ ಇರುವುದು, ಅದು ನನ್ನ ಜಿಲ್ಲೆಯಲ್ಲಿ ಅಂತ. ಹಾಗೆ ಅವರೆಲ್ಲ ನಮ್ಮನ್ನು ಸ್ವಲ್ಪ ನಮ್ಗೆ ಬೆಂಬಲವಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ.